ನನ್ನ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕಳೆದ 14ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವರು ಉಳ್ಳಾಳದ ಒಂದು ವಿಭಾಗದ ಯುವಕ ಮಿತ್ರರ ಷಡ್ಯಂತ್ರದಿಂದಾಗಿ ಸೈಯದ್ ಮದನಿ ದರ್ಗಾವನ್ನು ಆಡಳಿತಾಧಿಕಾರಿಯ ಕೈಗೆ ನೀಡಬೇಕು ಅಂತ ಹೇಳುವ ಹುನ್ನಾರ ನಡೆಸಿದ್ದಾರೆ ಅಂತ ಹೇಳುವಂಥದ್ದು ತಮಗೆ ತಿಳಿದಿದೆ. ಆದರೆ ಆಡಳಿತಾಧಿಕಾರಿ ನೇಮಕಗೊಂಡಂಥ AM ಖಾನ್ ರವರು ಉಳ್ಳಾಳದ ಸೈಯದ್ ಮದನಿ ದರ್ಬಾರ್ನ ವಿಚಾರವನ್ನು ತಿಳ್ಕೊಂಡು, ಉಳ್ಳಾಳ ದರ್ಬಾರ್ನಲ್ಲಿ ನಡೆಯುವಂಥ ಆಡಳಿತ ವ್ಯವಸ್ಥೆಯನ್ನು ತಿಳ್ಕೊಂಡು, ಇಲ್ಲಿ ಬಡ ಜನತೆಗೆ ಆಗುವಂಥ ಸಹಾಯದ ವಿಚಾರವನ್ನು ತಿಳ್ಕೊಂಡು ಅವರು ಈ ನೇಮಕಾತಿಯನ್ನು ಒಪ್ಪದೆ ಇಲ್ಲಿ ಅಧಿಕಾರಕ್ಕಾಗಿ ಬಂದಿಲ್ಲ. ಆದರೆ ಬೆಂಗಳೂರಿನಲ್ಲಿ ನೆಲೆಸಿರುವಂಥ ಈ ಪಂಗಡದ ಮುಖಂಡರುಗಳು ಸೇರಿ, ಅದರಲ್ಲೂ ಹಿರಿಯ ಮುಖಂಡರು ಮತ್ತು ಶ್ರೀಮಂತ ವರ್ಗವು ಕೂಡ ಸೇರಿ ಇಬ್ರಾಹಿಂ ಗೂನಡ್ಕ ಎಂಬವರನ್ನು ನೇಮಕ ಮಾಡಿದ್ದು ತಮಗೆಲ್ಲ ತಿಳಿದಿದೆ. ಆ ವ್ಯಕ್ತಿ ಒಂದು ಪಣ ತೊಟ್ಟು ನನ್ನ ಜೀವ ತೆತ್ತಾದರೂ ಅಧಿಕಾರವನ್ನು ವಹಿಸಿಕೊಳ್ಳುವುದು, ದರ್ಗಾ ದರ್ಬಾರನ್ನು ಕೈವಶ ಮಾಡಿಕೊಳ್ಳುತ್ತೇನೆಂದು ಶಪಥ ಮಾಡಿದರು. ನೀವೆಲ್ಲ ಉಳ್ಳಾಳದ ಜನತೆ ಬಹಳ ಬೇಸರದಿಂದ ಆಗಿಂದಲೇ ನೀವು ಇಲ್ಲಿ ಜನ ಸ್ತೋಮವನ್ನು ಸೇರಿಸಿಕೊಂಡು ಉಳ್ಳಾಳದ ಸೊತ್ತನ್ನು ನಾವು ಯಾರಿಗೆ ಬಿಟ್ಟುಕೊಡುವ ಪ್ರಮೇಯ ಇಲ್ಲ ಅಂತ ಹೇಳುವಂಥ ಹಕ್ಕೊತ್ತಾಯವನ್ನು ನೀವು ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ಕೂಡ ನಾನು ತಮ್ಮಲ್ಲಿ ಹೇಳಿದ್ದೇನೆ, ಇದು ಸೈಯದ್ ಮದನಿ ತಂಗಲ್ರವರ ದರ್ಬಾರ್. ಇಲ್ಲಿ ನಾವು ಬರೇ ಖಾದಿಮ್ಗಳಾಗಿ ಕೆಲಸ ಮಾಡುವವರು ಮಾತ್ರ. ಇಲ್ಲಿ ನಮ್ಮದು ಯಾವುದೇ ಕಾರ್ಬಾರ್ ನಡೆಯುವುದಿಲ್ಲ. ಇಲ್ಲಿ ಅಂತ್ಯ ವಿಶ್ರಮಗೊಂಡ ಸೈಯದ್ ಮದನಿ ತಂಗಲ್ರವರ ಉಚ್ಚ ಏನು ಇದೆ ಅದು ಮಾತ್ರ ನಡೆಯುತ್ತದೆ. ಯಾವ ಕಾರಣಕ್ಕೂ ಆಡಳಿತಾಧಿಕಾರಿ ಇಲ್ಲಿ ಬರುವಂಥ ವಿಷಯಕ್ಕೆ ನೀವು ತಲೆ ಕೆಡಿಸಬೇಡಿ ಅಂತ ಹೇಳಿದ್ದೆ. ಆದರೆ ನನ್ನ ಮೃದು ಸ್ವಭಾವವನ್ನು ನೀವೆಲ್ಲ ನಾನೇನೋ ಒಂದು ಶಾಂತಿಯ ಮಾತು ಹೇಳ್ತೇನೆ ಅಂತ ಹೇಳುವ ಬಗ್ಗೆ ನೀವು ನನ್ನಲ್ಲಿ ಭಾಳ ಬೇಸರಗೊಂಡಿದ್ದೀರಿ. ಇವರ ಮಾತು ಕೇಳಿದರೆ ಆಗಲಿಕ್ಕಿಲ್ಲ, ನಾವೇನಾದರೂ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಹೈಕೋರ್ಟಿಗೆ ನಾವು ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಉಚ್ಚ ನ್ಯಾಯಾಲಯ ಅಂತ ಹೇಳುವಂಥದ್ದು ಅದು ನೀವು ಹೇಳಿದಾಗಿರುವುದಿಲ್ಲ, ಅಲ್ಲಿಯ ಜಡ್ಜಿಗಳಿಗೆ ಬಿಟ್ಟ ವಿಚಾರ. ಈ ಒಂದು ನಮ್ಮ ಆದೇಶಕ್ಕೆ ತಡೆ ಹಿಡಿಬೇಕು ಅಂತ ಕೇಳಿದರೂ ಕೂಡ ಕಾನೂನಾತ್ಮಕವಾಗಿ ನಮಗೆ ಜಯ ಸಿಗ್ತದೆ ಅಂತೇಳಿ ಭರವಸೆ ಇದ್ದರೂ ಕೂಡ
ಯಾವುದೇ ಒಂದು ಕಾರಣಕ್ಕೆ ನಿಮಗೆ ತಡೆ ಹಿಡಿಯಲಿಲ್ಲ. ಆದರೆ ಸೈಯದ್ ಮದನಿ ಅವರ ಕಾವಲು ಎಂಥದ್ದು ಅಂತ ನೋಡಬೇಕಾದರೆ ಈ ಒಂದು ವಿಷಯ ಸಾಕ್ಷಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಿನ್ನೆ ದಿವಸ ತಡೆಯಾಜ್ಞೆ ಸಿಗದೆ ನಾವು ನೀವೆಲ್ಲ ಬೇಸರದಲ್ಲಿರುವಾಗ ಇನ್ನೊಂದು ವರ್ಗ ಬಹಳಷ್ಟು ವಿಜೃಂಭಣೆಯಿಂದ 11 ಗಂಟೆಗೆ ಅಧಿಕಾರ ಸ್ವೀಕಾರ ಮಾಡ್ತೇವೆ ಅಂತ ಹೇಳುವಂಥ ವಾಟ್ಸಪ್ಪನ್ನು ಚಾಡಿಸ್ತಾ ಇದ್ರು. ಇವತ್ತು ಬೆಳಗಿನ ದಿವಸ ನೀವೆಲ್ಲ ಬಹಳ ಹತಾಶರಾಗಿದ್ದೀರಿ. ಉಳ್ಳಾಳ ತುಂಬ ಬಹಳ ಪೊಲೀಸ್ಗಳು ಬಂದಿತ್ತು. ಇದನ್ನೆಲ್ಲ ಕಂಡಾಗ ನೀವು ಬಹಳ ಹೆದರಿಕೆಯಿಂದ ಇದ್ದೀರಿ. ಆಗಲೂ ನಾನು ತಮಗೆ ಭರವಸೆ ಕೊಟ್ಟಿದ್ದೇನೆ, ಸೈಯದ್ ಮದನ್ ತಂಗಲ್ರ ಕರಾಮತ್ತನ್ನು ನೀವು ನೋಡಿ ಅಂತೇಳಿ. ಕಾರಣ ಅದಕ್ಕೆ ಇದೆ. ನಮ್ಮ ಖಾಜಿಯಾದ ತ್ವಾಕಾ ಮೊಹಮ್ಮದ್ ಅಹಮದ್ ಮುಸ್ಲಿಯಾರ್ರವರು ತನ್ನ ನಿಯೋಗದೊಂದಿಗೆ ಇವತ್ತು ಬೆಳಿಗ್ಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪರವರನ್ನು ಭೇಟಿ ಮಾಡಿ ಇಲ್ಲಿಯ ವಾಸ್ತವ್ಯ ವಿಚಾರವನ್ನು ತಿಳಿಸಿಕೊಂಡು ಅವರ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದರ ಫಲವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪರವರು ತನ್ನ ಈ ಆದೇಶವನ್ನು ವಾಪಸ್ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಆ ಮೂಲಕ ಇವತ್ತು DC ಆಫೀಸಲ್ಲಿ ಕರೆದಂಥ ಆ ಸಭೆಯನ್ನು ಕೂಡ ರದ್ದು ಮಾಡಿ ಯಾರು ಇಲ್ಲಿಗೆ ಅಧಿಕಾರಿಯಾಗಿ ನೇಮಕಗೊಂಡಂಥ ಗೂನಡ್ಕ ಇಬ್ರಾಹಿಂರನ್ನು ತಕ್ಷಣದಿಂದ ವಾಪಸ್ ಹೋಗುವಂತೆ DC ಅವರು ಆದೇಶ ಮಾಡಿದ್ದಾರೆ. ಇದು ಸೈಯದ್ ಮದನ್ ತಂಗಲ್ರವರ ಕರಾಮತ್ತಾಗಿದೆ. ಆದ್ದರಿಂದ ನಾನು ತಮ್ಮಲ್ಲಿ ಹೇಳುವಂಥದ್ದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರವರು ಮಾರ್ಗದರ್ಶನ ನೀಡಿದಂತೆ ನಾವು ಶಾಂತಿ ಮತ್ತು ಸಹನೆಯ ಜೀವನವನ್ನು ನಾವು ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಬೇಕು. ಯಾವತ್ತೂ ಕೂಡ ಶಾಂತಿ ಮತ್ತು ಸಹನೆ ಭಾವೈಕ್ಯತೆ ಇದ್ದರೆ ಎಲ್ಲಿ ಕೂಡ ತೊಂದರೆ ಆಗುವಂಥ ಅವಕಾಶವೇ ಇಲ್ಲ. ಆದ್ದರಿಂದ ಇನ್ನು ಮುಂದೆ ಕೂಡ ಇವತ್ತೇನು ನಮಗೆ ಹರ್ಷ ಆಗಿದೆ ಅಂತ ಹೇಳಿ ನೀವ್ಯಾರೂ ಕೂಡ ವಿಶೇಷವಾದಂಥ ವಿಜೃಂಭಣೆ ಮಾಡದೆ, ಯಾರಿಗೂ ನೋವುಗಳನ್ನು ಮಾಡದೆ, ಸೈಯದ್ ಮದನ್ ತಂಗಲ್ರಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಫಾತಿಹಾ ಓದುವ ಮೂಲಕ ಅದನ್ನು ನಾವು ತೋರಿಸಿಕೊಡಬೇಕಾಗಿದೆ. ಇನ್ನೊಂದು ವಿಚಾರ ಹೇಳ್ತಾ ಇದ್ದೇನೆ. ಕಳೆದ ಶುಕ್ರವಾರ, ಮೊದಲನೇ ಶುಕ್ರವಾರ ನಾನು ಒಂದು ಭಾಷಣ ಮಾಡಿದ್ದೆ. ಅದು ಭಾಷಣ ಅಲ್ಲ, ಅದು ನನ್ನ ಭಾವುಕತೆಯ ಮಾತಾಗಿತ್ತು. ಆದರೆ ಅದನ್ನು ಕೂಡ ಅಪಹೇಳನ ಮಾಡಿ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ. ಆ ತಿಳಿಯದಂಥ ಪ್ರವಾದಿಯವರ ವಚನವನ್ನು ತಿಳಿಯದಂಥ, ಪ್ರವಾದಿಯವರ ಹದೀಸನ್ನು ಅರಿಯದಂಥವನು ನಾನು ಮಾಡಿದ ಆ ಭಾಷಣಕ್ಕೆ ವಿದಾಯ ಭಾಷಣ ಅಂತ ಹೇಳುವ ಒಂದು ಮಸ್ಕಿರಿ ತಮಾಷೆ ಮಾಡುವಂಥ ವ್ಯವಸ್ಥೆ ಕೂಡ ನಡೆಯಿತು. ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಶುಕ್ರವಾರ ಭಾಷಣ ಮಾಡಿದ ಭಾಷಣ ಅದು ವಿದಾಯ ಭಾಷಣವೂ ಹೌದು, ಜನರಿಗೆ ಮನದಟ್ಟಾಗುವಂಥ ವಿಚಾರವನ್ನು ತಿಳಿಸುವಂಥ ಮಾತಾಗಿದೆ. ಒಂದು ಸರ್ಕಾರ ಆದೇಶ ಮಾಡಿ ನನ್ನನ್ನು ತೆರವಾಗಬೇಕು ಅಂತ ಹೇಳಿದರೆ ಪಾಲನೆ ಮಾಡುವುದು ಕೂಡ ನನ್ನ ಕರ್ತವ್ಯ ಆಗಿದೆ. ಆ ಕರ್ತವ್ಯ ಮಾಡುವುದಕ್ಕೆ ಅಧ್ಯಕ್ಷನಾಗಿ ಕೂತುಗೊಳಿಸಿದ ಈ ಊರಿನ ಜನತೆಗೆ ತಿಳಿಸುವಂಥದ್ದು ಕೂಡ ನನ್ನ ಹಕ್ಕು. ನಾನು ಅಲ್ಲಿ ಹೇಳಿದ ಮಾತು, ನಾನು ಆಡಳಿತಾಧಿಕಾರಿಯ ಕೈಗೆ ಇದನ್ನು ಕೊಡುವುದಿಲ್ಲ, ನಿಮ್ಮ ಕೈಗೆ ಕೊಡ್ತಾ ಇದ್ದೇನೆ, ನೀವು ಆಡಳಿತ ಸಮಿತಿಯನ್ನು ರಚಿಸಿದರೆ ಮಾತ್ರ ಕೊಡುವುದು ಅಂತ ಹೇಳುವ ಮಾತನ್ನು ನಾನು ಇಲ್ಲಿ ನೆನಪಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದನ್ನು ಅವಹೇಳನ ಮಾಡಿದಂಥ ಜನ ಇವತ್ತು ನಿಮಗೆ ಮುಖಭಂಗವಾಗಿರ್ಬೋದು. ನೀವು ಬೇಸರ ಮಾಡಬೇಡಿ. ಪ್ರವಾದಿ ಕುಟುಂಬದ ನಾವೆಲ್ಲ, ಪ್ರವಾದಿ ಅನುಯಾಯಿಗಳಾದ ನಾವೆಲ್ಲರೂ ನಿಮಗೆ ಇನ್ನೂ ಕೂಡ ನಾನು ಒಂದು ಅವಕಾಶ ಕೊಡ್ತಾ ಇದ್ದೇನೆ. ನೀವೆಲ್ಲರೂ ಸೈಯದ್ ಮದನಿಯ ಈ ದರ್ಗಾದ ಎಲ್ಲ ಕಾರ್ಯಕ್ರಮವನ್ನು ಒಪ್ಪಿಕೊಂಡು ನೀವು ಇಲ್ಲಿ ಕೈ ಜೋಡಿಸಿ, ನೀವು ಕೂಡ ಒಬ್ಬ ಮುಸಲ್ಮಾನರು, ಇಸ್ಲಾಮಿನಲ್ಲಿ ಇರುವವರು ಅಂತ ಅದನ್ನು ತೋರಿಸ್ಕೊಡಿ. ನೀವು ಇನ್ನು ನಿಮ್ಮ ಈ ಅಹಂಕಾರಗಳನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆಪಡ್ತೇನೆ. ನಾಡಿದ್ದ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕಿದೆ. ಆದರೆ ನಾನು ಇವತ್ತು ಹೇಳುವಂಥದ್ದು, ನಾನೊಂದು ಕೃತಜ್ಞತೆ ಸಲ್ಲಿಸುವಂಥದ್ದು, ಧನ್ಯವಾದ ಸಲ್ಲಿಸುವಂಥದ್ದು ನನ್ನ ಕರ್ತವ್ಯವಾಗಿದೆ. ಈ ಪರಿಸ್ಥಿತಿಯನ್ನು ಮನಗಂಡಂಥ ಉಳ್ಳಾಲ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಶ್ರಮಪಟ್ಟು ನಮ್ಮ ಇಲ್ಲಿಯ ಬಂದೋಬಸ್ತುಗಳನ್ನು ಮಾಡಿದ್ದಾರೆ. ದರ್ಗಾದ ಬಗ್ಗೆ ಇರುವಂಥ ಎಲ್ಲ ಚಾರಿತ್ರ್ಯಗಳ ಬಗ್ಗೆ, ನಮ್ಮ ಸಮಿತಿಗಳ ಬಗ್ಗೆ, ಅಧ್ಯಕ್ಷರುಗಳ ಬಗ್ಗೆ ಎಲ್ಲ ವಿಚಾರದಲ್ಲಿ ಕೂಡ ಸರ್ಕಾರದ ಗಮನಕ್ಕೆ ತರುವಲ್ಲಿ ಸಫಲರಾಗಿದ್ದಾರೆ. ಅವರಿಗೆ ನಾನು ಉಳ್ಳಾಲ ದರ್ಗಾ ಸಮಿತಿಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ BJPಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮವರಾದಂಥ ಶ್ರೀನಿವಾಸ್ ಕೋಟಾ ಪೂಜಾರಿ ಅವರಲ್ಲಿ ನಮ್ಮ ಮನವರಿಕೆಯನ್ನು ಮಾಡಿದಾಗ ಅವರು ಕೂಡ ನಮಗೆ ಬಹಳಷ್ಟು ಉಪಕಾರವನ್ನು ಮಾಡಿದ್ದಾರೆ. ಅದು ಮಾತ್ರ ಅಲ್ಲದೆ ನಳಿನ್ ಕುಮಾರ್ ಲೋಕಸಭಾ ಸದಸ್ಯರಾದ ಅವರಲ್ಲಿ ಕೂಡ ನಾವು ಸತೀಶ್ ಕುಂಪಲ ಮತ್ತು ಅದೇ ರೀತಿ ನಮ್ಮ ಸಂತೋಷ್ ಬೋಲಿಯಾರ್
ಅದೆಲ್ಲ ನನ್ನ ಹಳೆಯ ಮಿತ್ರ ಬಾಬು ಬಂಗೇರ್ರ ಜೊತೆಯಲ್ಲಿ ಹೋಗಿಕೊಂಡು ಅನೇಕ ಬೀಜಿ ಹಬ್ಬಕ್ಕನ್ನು ಸೇರಿಕೊಂಡು ಮಾತನಾಡಿದಾಗ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮೂಲಕ ಹೇಳಿಕೊಂಡು ಅದನ್ನು ಕೆಲವು ದಿವಸಕ್ಕೆ ಮುಂದೂಡುವಂತೆ ಮಾಡಿದ್ದಾರೆ. ಅದಕ್ಕೂ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ನಮ್ಮೊಂದಿಗೆ ನಮ್ಮ ಶಾಸಕರು ತೆರೆಯರಿ ಮನೆಯಲ್ಲಿ ನಿಂತು ನಮಗೆ ಹಲವಾರು ರೀತಿಯ ಕೆಲಸಗಳನ್ನು ಸಹಾಯ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ಪ್ರತ್ಯೇಕವಾಗಿ ನಮ್ಮ ಖಾಜಿಗಳಾದ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಖಾಜಿಗಳಾದ ನಮ್ಮವರೇ ಆದಂಥ ನಮ್ಮ ಖಾಜಿ ಕೂಡ ಆದಂಥ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ನಿಯೋಗದೊಂದಿಗೆ ಹೋದಂಥ ಹನೀಫಾಜಿ, ನೌಶಾದ್ ಸುರಲ್ಪಾಡಿ, ಅದೇ ನಮ್ಮ ಬಿಜೆಪಿಯಲ್ಲಿ ಗುರುತಿಸಿಕೊಂಡಂಥ ನನ್ನ ಮಿತ್ರ ರಜಾಕ್ ಅವರು, ಅದೇ ರೀತಿ ನಮ್ಮ ಕಮಿಟಿಯ ಪದಾಧಿಕಾರಿಯಾದಂಥ ತ್ವಾಹ ಮೊಹಮ್ಮದ್, UK ಮೋನು ಇಸ್ಮಾಯಿಲ್, ಅದೇ ರೀತಿ ಆಸಿಫ್ ಅಬ್ದುಲ್ಲಾ, ಫಾರೂಕ್ ಉಲ್ಲಾಲ್ ರವರು, ಇಲಿಯಾಸ್, ಅದೇ ರೀತಿ ನಮ್ಮ ನೌಶಾದ್, ಅದೇ ರೀತಿ ನಮ್ಮ ಹಮೀದ್ ಕಲ್ಲಾಪು, ಫಾರೂಕ್ ಉಲ್ಲಾಲ್, ಮುಸ್ತಫಾ UK, ಹಲವಾರು ಹನೀಫ್ ಶಂಬಗುಡ್ಡೆ, ಮುಸ್ತಫಾ ಅಬ್ದುಲ್ಲಾ, ಎಲ್ಲರಿಗೂ ನಾನು ಹೆಸರು ಕೆಲವು ಬಿಟ್ಟು ಹೋಗಿರ್ಬೋದು. ಎಲ್ಲರಿಗೂ UT ಇಲಿಯಾಸ್, ನಮ್ಮ ಲೆಕ್ಕ ಪರಿಷತ್ ಎಲ್ಲರಿಗೂ ನಾನು ಧನ್ಯವಾದಗಳು ಸಲ್ಲಿಸಿ ಮಗದೊಮ್ಮೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಾಜಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದ ಸಲ್ಲಿಸಿ ಸಹಕರಿಸಿದ ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ಶಾಂತಿ ಪ್ರಿಯರಾಗಿ ನಮ್ಮ ಈ ಉಲ್ಲಾಳದ ವಾತಾವರಣವನ್ನು ಮುಂದಕ್ಕೆ ಕೊಂಡು ಹೋಗಬೇಕು. ಇನ್ನು ಮುಂದೆ ಕೂಡ ಶಾಂತಿಯಿಂದ ನಮಗೆ ಯಾವತ್ತೂ ನೆಮ್ಮದಿ ಇದೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡಲಿಕ್ಕೆ ನೀವೆಲ್ಲ ಸಹಕಾರಿಯಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.